ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣ ಮಸಾಲಾ, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಟೆಕ್ನಿಕಾ, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮಲೈಕಾ ಹೋಮ್ ಅಪ್ಲಯನ್ಸಸ್, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಅರುಣ ಮಸಾಲಾ, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಮತ್ತು ಬೇಕ್ ಸ್ಟುಡಿಯೋ. ಹೊಸ ಅಡುಗೆ ಹೊಸ ಕೈಯಿಂದ ತಯಾರಾದರೆ ಹೊಸದಾಗಿರುತ್ತೆ. ಆ ಹೊಸ ರುಚಿನ ಮಾಡೋ ಅಡುಗೆ ಮನೆಯೇ ನಮ್ಮ ಸವಿರುಚಿಯ ಅಡುಗೆ ಮನೆ. ಈ ಅಡುಗೆ ಮನೆಯಲ್ಲಿ ಇವತ್ತು ಕೂಡ ಒಂದು ಹೊಸ ಅತಿಥಿ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಅವರನ್ನ ಸ್ವಾಗತಿಸೋಣ ಮತ್ತು ಹೊಸ ಅಡುಗೆನ ಕಲಿಯೋಣ. ದೂರದ ಮೂಡಬಿದ್ರೆಯಿಂದ ನಮಗೋಸ್ಕರ ಹೊಸ ರುಚಿ ತಯಾರಿಸಲಿಕ್ಕೆ ಹೊಸ ಅತಿಥಿ ತಯಾರಾಗಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಇವತ್ತಿನ ಹೊಸ ರುಚಿ ಅತಿಥಿ ಪೂರ್ಣಿಮಾ ಪ್ರಭು ಅವರು. ನಮಸ್ತೆ ಮೇಡಮ್, ಸ್ವಾಗತ ನಮಗೆ ಕಾರ್ಯಕ್ರಮಕ್ಕೆ. ಅಡುಗೆ ಅಭಿರುಚಿ ಅನ್ನೋದು ಅಷ್ಟು ಸುಲಭದಲ್ಲಿ ಒಲಿಯೋದಲ್ಲ, ಬರೋದು ಅಲ್ಲ, ಅದೊಂದು ಕಲೆ. ಅದನ್ನು ನೀವು ರೂಢಿಸ್ಕೊಂಡಿದ್ದೀರಾ. ಏನೆಲ್ಲ ಹೊಸ ಅಡುಗೆಗಳನ್ನು ಪ್ರಯತ್ನ ಪಟ್ಟಿದ್ದೀರಿ? ನಾನು ಎಲ್ಲ ಏನು ಹೊಸತನ್ನು ಮಾಡ್ತಾ ಇರ್ತೇನೆ. ಮಂಚೂರಿಯನ್, ನಾರ್ತ್ ಇಂಡಿಯನ್ ಗ್ರೇವಿಸ್, ಸೌತ್ ಇಂಡಿಯನ್ ಎಲ್ಲ ವೆಜ್ ಐಟಮ್ಸ್ ಎಲ್ಲ ಮಾಡ್ತೀನಿ. ಮನೇಲಿ ಚಿಕ್ಕ ಮಕ್ಕಳಿದಾರಾ? ಇವಾಗ ದೊಡ್ಡದಾಗಿದ್ದಾರೆ, ಇಬ್ರು ಇದ್ದಾರೆ. ಹಾಗಾದ್ರೆ ಹೊರಗಡೆ ಹೋಗಲ್ಲ ನೀವು? ಹೋಗಲ್ಲ ಅಂತೇನಿಲ್ಲ, ಒನ್ಸ್ ಅಪಾನ್ ಅ ಟೈಮ್ ಹೋಗ್ತಾ ಇರ್ತೀವಿ. ಓಕೆ, ಎಲ್ಲ ಅಡುಗೆ ಮನೆಯಲ್ಲೇ ಸಿಗ್ಬೇಕಾದ್ರೆ ಹೊರಗಡೆ ಹೋಗೋದು ಯಾಕೆ? ಆದ್ರೆ ಬರೀ ನೀವು ಮಾಡ್ಕೊಂಡು ನಿಮ್ಮ ಮನೇಲಿದ್ರೆ ಸರಿ ಹೋಗಲ್ಲ. ಎಲ್ಲರಿಗೂ ಇದು ಕಲಿಬೇಕು, ಎಲ್ಲರೂ ಅವ್ರ ಮನೆಯಲ್ಲೇ ಎಲ್ಲ ಮಾಡ್ಕೊಂಡು ತಿನ್ನೋ ತರ ಇರಬೇಕು ಅಂತಾನೆ ನಿಮ್ಮನ್ನ ಇಲ್ಲಿವರೆಗೂ ಕರೆಸಿದ್ದೀವಿ. ಇವತ್ತು ಯಾವ ಅಡುಗೆನ ತಯಾರಿಸಲಿಕ್ಕಿದ್ದೀರಿ? ನಾನು ಸಾಬುದಾನ ಕಿಚಡಿ ಅಂತ ಮಾಡ್ತಾ ಇದ್ದೀನಿ. ಸಾಬುದಾನ ಕಿಚಡಿ? ಹೌದು, ಸಾಬಕ್ಕಿ ಕಿಚಡಿ. ಸಾಬಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ಓಕೆ, ಸುಮಾರು ಇಂಗ್ರೀಡಿಯೆಂಟ್ಸ್ ಕಾಣಿಸ್ತಾ ಇದೆ. ಅಷ್ಟೊಂದು ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಮಾಡ್ತಾ ಇದ್ದೀರಿ ಅಂತ ಗೊತ್ತಾಯ್ತು. ಸೊ ಹಾಗಾಗಿ ಶುರು ಮಾಡ್ಕೊಳ್ಳೋಣ ತಯಾರಿಸೋದನ್ನ. ಏನ್ ಬೇಕು ನಿಮಗೆ ಇವಾಗ? ಒಂದು ಬಾಣಲೆ ಬೇಕು. ಬಾಣಲೆ, ಎಣ್ಣೆ. ಓಕೆ, ಅಡುಗೆಗೆ ರುಚಿ ಹೆಚ್ಚುವಂಥ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಹಾಕ್ಕೊತಾ ಇದ್ದೀವಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಜಾಸ್ತಿ ಬೇಕಾ? ಓಕೆ, ನೋಡ್ಕೊಳ್ಳಿ. ಇಷ್ಟು? ಹಾಂ, ಸಾಕು. ಒಂದು ಅರ್ಧ ಕಪ್ನಷ್ಟು ಎಣ್ಣೆ ಹಾಕ್ಕೊತೀವಿ. ಸೊ ಈಗ ಎಣ್ಣೆ ಬಿಸಿ ಆಗ್ತಿದೆ. ಓಕೆ, ಎಣ್ಣೆ ಬಿಸಿ ಆಗ್ತಿದೆ. ಅದಕ್ಕೆ ಸಾಸಿವೆ, ಸಿಡಿಬೇಕು. ಮೊದಲಿಗೆ ಒಗ್ಗರಣೆ ಥರ ಅದನ್ನ ಇಟ್ಕೊಂತೀರಾ? ಗ್ರೇವಿ ಈಗ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಏನು ಇಲ್ಲ? ಗ್ರೈಂಡ್ ನಾನು ಇದು ಶೇಂಗಾ ಬೀಜ, ನೆಲಗಡಲೆ ಅದನ್ನು ಹುರ್ಕೊಂಡು ಅದ್ರ ಸಿಪ್ಪೆ ತೆಗೆದು ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡಿ. ಹಸಿ ನೆಲಗಡಲೆಯನ್ನು ಹುರ್ಕೊಂಡು ನಾವು ರೆಡಿ ನೆಲಗಡಲೆಯನ್ನ ಹುರಿದಿದ್ದು ಬಳಸ್ಕೊಳ್ಳಕ್ ಆಗಲ್ವಾ? ಹುರಿದೇ ಇರೋದು ಬಳಸ್ಕೊಳಕ್ ಆಗಲ್ಲ. ಒಂದ್ ವೇಳೆ ಬೇಕು ಅಂತ ಆದ್ರೆ ಈ ಒಗ್ಗರಣೆಲ್ಲೇ ಹಾಕೋಬಹುದು. ಓಕೆ, ಇಲ್ಲ ಅಂದ್ರೆ ಹಸಿನ ಹುರಿದು ನೀವು ಹುಡಿ ಮಾಡ್ಕೊಂಡಿಟ್ಟಿದ್ದೀರಾ? ಹುಡಿ ಮಾಡ್ಕೊಂಡಿರ್ತೀವಿ. ಒಂದು 2 ರಿಂದ 3 ಹಸಿ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಸಾಧಾರಣ ನಾವು ಒಗ್ಗರಣೆಗಳಿಗೆ ಬಳಸ್ಕೊಳ್ಳೋ ತರನೇ ಹಾಕೊಂತೀವಿ ಅಲ್ವಾ? ಕ್ಯಾಶ್ಯೂಸ್ ಮಾತ್ರ ಒಂದು ಸ್ವಲ್ಪ ಹಾಕಿದ್ರೆ ರುಚಿ ಜಾಸ್ತಿ ಆಗಿರುತ್ತೆ. ಜೀರಿಗೆ ಟೇಸ್ಟ್ ಇಷ್ಟ ಆದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬಹುದು. ಮಕ್ಕಳು ದೊಡ್ಡವರಾದ್ರು ಅಂತಂದ್ರಿ? ದೊಡ್ಡವರು ಅಂದ್ರೆ ಒಬ್ನ 10ನೇ ಕ್ಲಾಸ್, ಇನ್ನೊಬ್ಬ 7ನೇ ಕ್ಲಾಸ್. ಓಕೆ, ಬರ್ತಾರ ಅವ್ರು ಹೆಲ್ಪ್ ಮಾಡೋದಕ್ಕೆ? ಬರ್ತಾರೆ ಮನೇಲಿ. ಇಷ್ಟ ಇದೆ ಅವ್ರಿಗೂ? ಇಷ್ಟನೇ. ಅದೊಂದು ಒಂದು ರೀತಿಯಲ್ಲಿ ಒಳ್ಳೇದು ಕೂಡ. ವರ್ಕಿಂಗ್ ಪೇರೆಂಟ್ಸ್ ಇದ್ರೆ ಮಕ್ಕಳು ಸ್ವಲ್ಪ ಕಲಿತಾರೆ. ಸ್ವಲ್ಪ ಸಿಮ್ ಮಾಡೋಣ. ಸಿಮ್ಮಲ್ಲಿ ಇವಾಗ ಇದು ಒಗ್ಗರಣೆಲ್ಲ ಆದಮೇಲೆ ಆಲೂಗಡ್ಡೆನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀವಿ. ಸಣ್ಣಗೆ ತೆಳ್ಳಗೆ ಸ್ಲೈಸ್ ಮಾಡಿ
ಇವಾಗ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ. ಓಕೆ, ಯಾವುದೇ ವಸ್ತು ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಚಿಟಿಕೆ ಉಪ್ಪು ಹಾಕೋಣ. ಟೇಸ್ಟ್ ಕೂಡ ಬೇಗ ಹಿಡಿಯುತ್ತೆ. ಸ್ಲೈಸ್ ತುಂಬ ತೆಳ್ಳಗೆ ಮಾಡಿರೋದ್ರಿಂದ ಬೇಗ ಬೇಯುತ್ತೆ. ಇವಾಗ ಆಲೂಗಡ್ಡೆ ಫ್ರೈ ಆಗಿದೆ. ಓಕೆ, ಈ ಸಬ್ಬಕ್ಕಿನ ಹಾಕ್ಕೊಳ್ಳೋಣ. ಓಕೆ, ನೆನೆಸ್ಕೊಂಡಿರೋ ಸಬ್ಬಕ್ಕಿನ ಹಾಕ್ಕೊತೀನ. ಈಗ ನಾವಿಲ್ಲಿ ಎಣ್ಣೆ ಬಳಸಿದ್ದೀವಿ. ಇವಾಗ ಹೆಲ್ತ್ ಕಾನ್ಶಿಯಸ್ ಏನು ಇಲ್ಲ ಅಂದರೆ ತುಪ್ಪನೂ ಬಳಸ್ಕೋಬಹುದು. ಓಕೆ, ತುಪ್ಪ ಏನು ಪ್ರಾಬ್ಲಮ್ ಇಲ್ಲ ಅನ್ನೋರಿಗೆ ತುಪ್ಪನ ಬಳಸ್ಕೊಳ್ಬೋದು. ಓಕೆ, ರುಚಿ ಜಾಸ್ತಿ ಆಗುತ್ತೆ ತುಪ್ಪ ಬಳಸಿದ್ರೆ. ಮುಚ್ಚಿಟ್ಟಿದ್ದೀವಿ, ಸಿಮ್ಮಲ್ಲೇ ಬೇಯಬೇಕು. ದೊಡ್ಡ ಮಾಡಿದ್ರೆ ತಳ ಹಿಡಿಯುತ್ತದೆ. ಸ್ವಲ್ಪ ಹೊತ್ತು ಆಯ್ತು, ಒಂದು 5 ನಿಮಿಷದ 5 ನಿಮಿಷ 5-10 ನಿಮಿಷ ಆಗುತ್ತೆ. ಅಷ್ಟೊತ್ತು ಅದು ಬೇಯಬೇಕು. ಅಷ್ಟೊತ್ತಿಗೆ ನಾವು ಬೇರೆ ಏನಾದ್ರು ತಯಾರಿ ಮಾಡ್ಕೊಳ್ಳೋದಿದೆಯಾ? ಇಲ್ಲ, ಆಯ್ತು. ಅದಾದ್ಮೇಲೆ ನಾವು ಶೇಂಗಾ ಅರ್ಧ ಬೆಂದ ಮೇಲೆ ನಾವು ಶೇಂಗಾ ಇದೆಲ್ಲ ಮಿಕ್ಸ್ ಮಾಡ್ಕೊತೀವಿ. ಆಮೇಲೆ ಉಳಿದಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸ್ತೀವಿ ಇದರಲ್ಲಿ. ಓಕೆ, ಇದ್ರಲ್ಲಿ ಮಸಾಲೆ ಏನು ಹಾಕೋದಿಲ್ಲ? ಇಲ್ಲ, ಮಸಾಲೆ ಏನು ಇಲ್ಲ. ಕಾಯಿ ಮೆಣಸು ಹಾಕಿದ್ದೀವಿ. ಖಾರ ಜಾಸ್ತಿ ಬೇಕು ಅಂದ್ರೆ ಇನ್ನೆರಡು ಸೇರಿಸ್ಕೊಂಡು ಜಾಸ್ತಿ ಹಸಿಮೆಣಸು ಅಲ್ಲಿ ಅವಾಗಲೇ ಹಾಕೊಬೇಕು. ಓಕೆ, ಬೇರೆ ಏನು ಅದಕ್ಕೆ ಹಾಕೊಂಡು ಇದು ಉಪ್ಪಿಟ್ಟಾರ ಒಂಥರ ಉಪ್ಪಿಟ್ಟು ಥರನೇ. ಕಿಚಡಿ ಅಂದ್ರೆ ಇದು ಮಹಾರಾಷ್ಟ್ರೀಯನ್ ಸ್ಟೈಲ್. ನಾರ್ತ್ ಕೆನಡಾದಲ್ಲೆಲ್ಲ ಮಾಡ್ತಾರೆ. ಉಪವಾಸ ದಿನ ಎಲ್ಲ ಇದನ್ನು ಮಾಡ್ತಾರೆ. ಇವಾಗ ಇದು ಬೆಂದ್ಬಿಟ್ಟಿದೆ. ಓಕೆ, ಗ್ಯಾಸ್ ಸಿಮ್ಮಲ್ಲೇ ಇಡಬೇಕು. ಇವಾಗ ಆ್ಯಡ್ ಮಾಡ್ಕೊಳ್ಳೋದಿದೆ ಅಲ್ವಾ? ಈಗ ಹೇಳಿದ್ರಿ ಅಲ್ವಾ, ಶೇಂಗಾ ಬೀಜ ನಾವು ಎಷ್ಟು ಸಾಬಕ್ಕಿ ತಗೊಳ್ತೇವ ಅಷ್ಟೇ ಪ್ರಮಾಣದಲ್ಲಿ ಕಡಲೆ ಬೀಜ ತಕೊಂಡು ಹುಡಿ ಮಾಡಿರೋ ಕಡಲೆ ಬೀಜ, ಹಸಿ ಕಡಲೆ ಬೀಜನ ಹುಡಿ ಮಾಡ್ಕೊಂಡು ಹಿಂಗೆ ಇಟ್ಕೊಳ್ಬೇಕು. ಹುರ್ಕೊಂಡಿರೋ. ಓಕೆ, ಇದು ನಾವು ಒಂದ್ಸಲಕ್ಕೆ ಮಾಡಿ ಇಟ್ಕೊಬೋದಾ ಅಥವಾ ಪ್ರತಿ ಸಲ ಮಾಡುವಾಗ? ಪ್ರತಿ ಸಲ ಮಾಡಿದ್ರೆ ಫ್ರೆಶ್ನೆಸ್ ಇರುತ್ತೆ. ಇಲ್ಲಾಂದ್ರೆ ಮಾಯಿಶ್ಚರ್ ಎಲ್ಲ ಇಟ್ಕೊಂಡು ಚೆನ್ನಾಗಿರಲ್ಲ. ಸೊ ಇವಾಗ ಇದನ್ನು ಸರಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಮೊದಲಲ್ಲಿ ಬೇಯ್ಲಿಕ್ಕೆ ಬೇಕಾದಷ್ಟು ಮಾತ್ರ ಹಾಕಿ ಸ್ವಲ್ಪ ಹಾಕ್ಕೊಂಡಿದ್ದು. ಇವಾಗ ನಮ್ಗೆ ರುಚಿಗೆ ತಕ್ಕಷ್ಟು ಆಲೂ ಇಷ್ಟ ಆಗೋರಿಗೆ ಇವನ್ ಬರೀ ಹೀಗೆ ತಿನ್ಕೊಳ್ಳಿಕ್ಕೆ ಮಾಡ್ಕೋಬಹುದು. ಇವಾಗ ಆಲೂಗಡ್ಡೆ ಇಷ್ಟ ಇಲ್ಲ ಅಂದ್ರೆ ಅದನ್ನ ಹಾಕದೇನು ಮಾಡ್ಬೋದು. ಬರೀ ಸಾಬಕ್ಕಿದೆ ಮಾಡ್ಬೋದು. ಈ ಕೊತ್ತಂಬರಿ ಸೊಪ್ಪನ್ನು ಕಾಯಿ ತುರಿನೂ ಹಾಕ್ಕೋಬಹುದು. ಕಾಯಿ ತುರಿ ಹಾಕೋಬಹುದು ಅಂತ ಹೇಳಿದೆ, ಅಂದ್ರೆ ಹಾಕದೇ ಇದ್ರೂ ನಡೀತದೆ. ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ. ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಕಾಣ್ಲಿಕ್ಕಷ್ಟೇ ಸುಮಾರು ಇಂಗ್ರೀಡಿಯೆಂಟ್ಸ್ ಇತ್ತು. ಅಷ್ಟು ಇದು ಯಾರು ವೀಕ್ಷಕರಿಗೂ ಈಸಿಯಾಗಿ ತಯಾರಿಸ್ಕೋಬಹುದು ಅಲ್ವಾ? ಹೌದು, ಇದೇನು ಕಷ್ಟ ಇಲ್ಲ. ಒಮ್ಮೆ ರೆಡಿ ಮಾಡ್ಕೊಂಡ್ರೆ ಸುಲಭವಾಗಿ ವಸ್ತುಗಳನ್ನ ತಯಾರಿ ಮಾಡಿ ಇಟ್ಕೊಳ್ಳೋದೇ ದೊಡ್ಡ ಕೆಲಸ. ಇವಾಗ ಅರ್ಥ ಬಂತು. 1 ನಿಮಿಷ ಸಿಮ್ಮಲ್ಲಿ ಇಟ್ಕೊಳ್ಳೋಣ. 1 ನಿಮಿಷ ಮುಚ್ಚಿಟ್ಕೊಂಡು ಬೇಯಿಸ್ಕೊಂಡ್ರೆ ಕಿಚಡಿ ರೆಡಿ ಆಗುತ್ತೆ ಅಲ್ವಾ? ಇವಾಗ ಇದು ರೆಡಿ ಆಗಿದೆ. ಹೋಯ್ತಾ? ಇಲ್ಲ, ಇವಾಗೆಲ್ಲ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಹಾಕಬೇಕಿದೆ. ಎಲ್ಲವನ್ನ ಮಿಕ್ಸ್ ಮಾಡ್ಕೋಬೇಕು ತೆಗಿಯೋ ಮೊದಲೊಮ್ಮೆ. ಆಮೇಲೆ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಬೇಕು. ಬಿಸಿಯಾಗಿರುವಾಗಲೇ ತಿನ್ನೋಕೆ ತುಂಬ ರುಚಿಯಾಗಿರುತ್ತೆ. ಖಂಡಿತ. ತಗೊಳ್ಳಿ ಸರ್ವಿಂಗ್ ಬೌಲ್. ಈಗ ಸಾಬುದಾನ ಕಿಚಡಿ ತಿನ್ನೋಕೆ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಪೂರ್ಣಿಮಾ ಪ್ರಭು ಅವರು ಸಾಬುದಾನಿ ಕಿಚಡಿಯನ್ನು ಚೆನ್ನಾಗಿ ತಯಾರಿಸ್ಕೊಟ್ಟಿದ್ದಾರೆ. ನೋಡೋದಕ್ಕಂತೂ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಬೇಕಾದಷ್ಟು ಕ್ಯಾಶ್ಯೂಸ್ ಜೊತೆಗೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿಕೊಟ್ಟು ಈಗ ನನ್ನ ಕೈಲಿ ಕೊಟ್ಟಿದ್ದಾರೆ. ಅದು ಯಾವ ಧೈರ್ಯದ ಮೇಲೆ ಕೊಟ್ಟರೆ ಗೊತ್ತಿಲ್ಲ, ನಾನಂತೂ ಖಾಲಿ ಮಾಡೋದೆ. ಈ ಸಾಬುದಾನಿ ಕಿಚಡಿಯನ್ನು ತಯಾರಿಸೋದು ಹೇಗೆ ಅನ್ನೋದನ್ನು ನೋಡ್ಕೊಂಬನ್ನಿ.
ರುಚಿ ನೋಡೋಕ್ಕೂ ಮೊದಲು ಸಾಬುದಾನ ಕಿಚಡಿ ತಯಾರಿಸುವ ವಿಧಾನ. ಒಂದು ಬಾಣಲಿಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿಕೊಂಡು ಅದು ಕಾದ ನಂತರ ಅದಕ್ಕೆ ಸಾಸಿವೆ, 2ರಿಂದ 3 ಹಸಿಮೆಣಸಿನಕಾಯಿ, ಕರಿಬೇವು, ಗೋಡಂಬಿ, ಜೀರಿಗೆ ಹಾಕಿ ಹುರಿದುಕೊಳ್ಳಿ. ಇದಕ್ಕೆ ತೆಳ್ಳಗೆ ಹೆಚ್ಚಿದ ಆಲೂಗೆಡ್ಡೆ ಹಾಕಿ ಫ್ರೈ ಮಾಡಿಕೊಳ್ಳಿ. ಬಳಿಕ ಇದಕ್ಕೆ ನೆನೆಸಿಟ್ಟ ಸಾಬುದಾನ ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ಆನಂತರ ಮುಚ್ಚಳ ಮುಚ್ಚಿಟ್ಟು 5ರಿಂದ 10 ನಿಮಿಷಗಳ ಕಾಲ ಬೇಯಿಸಿ. ಬೆಂದ ಬಳಿಕ ಸಾಬುದಾನದಷ್ಟೇ ಪ್ರಮಾಣದ ಹುರಿದು ಪುಡಿ ಮಾಡಿದ ಶೇಂಗಾ ಸೇರಿಸಿಕೊಂಡು ಚೆನ್ನಾಗಿ ಕಲಸಿ. ಚಿಟಿಕೆ ಸಕ್ಕರೆ, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸಿಕೊಳ್ಳಿ. ಸರ್ವಿಂಗ್ ಪ್ಲೇಟ್ಗೆ ತೆಗೆದುಕೊಂಡು ಹುರಿದ ಗೋಡಂಬಿಯಿಂದ ಅಲಂಕರಿಸಿ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಸಾಬುದಾನ ಕಿಚಡಿ ಸವಿಯಲು ತುಂಬಾ ರುಚಿಕರ. ಸಾಬುದಾನಿ ಕಿಚಡಿ ಏನೋ ತಯಾರಾಯಿತು, ಸಿಹಿ ಬೇಕಲ್ಲ ತಿನ್ನೋದಕ್ಕೆ. ಆ ಸಿಹಿ ತಯಾರಿಸೋದನ್ನ ನೋಡೋಣ ಒಂದು ಪುಟ್ಟ ವಿರಾಮದ ನಂತರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮಲೈಕಾ ಹೋಮ್ ಅಪ್ಲಯನ್ಸಸ್, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಅರುಣಾ ಮಸಾಲಾ, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಮತ್ತು ಬೇಕ್ ಸ್ಟುಡಿಯೋ. ಒಂದು ಹೊಸ ರುಚಿನ ನೋಡಿದ್ದಾಯ್ತು. ಈಗ ಮತ್ತೊಂದು ಸಿಹಿಯನ್ನು ತಯಾರಿಸೋದಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ ನಮ್ಮ ಅತಿಥಿಗಳು. ಯಾವ ಹೊಸ ರುಚಿಯನ್ನು ತಯಾರಿಸ್ತೀರಿ ಮೇಡಮ್? ಸಿಹಿಯಲ್ಲಿ ಅಂದ್ರೆ ಹಾಗಲಕಾಯಿ ಚಾಕ್ಲೇಟ್ ಅಂತ ಮಾಡ್ತೀವಿ. ಹಾಗಲಕಾಯಿ ಚಾಕ್ಲೇಟ್ ತುಂಬಾ ವಿಶೇಷವಾಗೇ ಇದೆ, ಯಾಕಂದ್ರೆ ಕಹಿ ಹಾಗಲಕಾಯಿಯಿಂದ ಸಿಹಿ ತಯಾರಿಸ್ತಾ ಇದ್ದೀರಿ. ಇದನ್ನ ಎಲ್ಲರೂ ಇಷ್ಟಪಡ್ತಾರೆ, ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಇಷ್ಟಪಡ್ತಾರೆ. ಆದ್ರೆ ಮೆಣಸು ಯಾಕೆ? ಮೆಣಸು ಖಾರಕ್ಕೆ. ಇದು ಒಂದು ಖಾರ, ಸಿಹಿ, ಹುಳಿ ಎಲ್ಲ ಸೇರಿರೋಂತ ಒಂದು ಡಿಶ್, ಹೊಸ ರುಚಿ. ಹೊಸತು ಅಂದ್ರೆ ಹೊಸತೆ ಅಲ್ವಾ? ಓಕೆ, ಇವಾಗ ನಿಮ್ಗೆ ಇದನ್ನ ತಯಾರಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ವಸ್ತುಗಳೇನೇನಿದೆ? ಹಾಗಲಕಾಯಿ ಬೇಕು. ಓಕೆ, ಇಂಗ್ರೀಡಿಯೆಂಟ್ಸ್ ಅಲ್ಲಿ ನೀವು ಅಡುಗೆಗೆ ಒಂದು ಕಡಾಯಿ ಸ್ವಲ್ಪ ಮಸಾಲೆ ಹುರ್ಕೊಳ್ಳೋಣ. ಮಸಾಲೆ ಹುರ್ಕೊಳ್ಳಿಕ್ಕಿರೋಂತಹ ಕಡಾಯಿ ಇದೆ. ಕಡಾಯಿ ಬಿಸಿ ಎಣ್ಣೆ ಹಾಕೊಳ್ಳಕ್ಕಿಲ್ಲ, ಇದರಲ್ಲಿ ಎಣ್ಣೆ ಹಾಕದೇನೆ ಹುರ್ಕೊಳ್ಳೋಣ. ಓಕೆ, ಬರೀ ಬಿಸಿಯಾಗಿರೋ ಕಡಾಯಿಗೆ ಮಸಾಲಾಸ್ ಹಾಕೊಂತೇವೆ. ಇವಾಗ ಮೊದಲಿಗೆ 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಹಾಕಿ, ಒಂಚೂರು ಹಿಂಗೆ ಹಾಕೊಳ್ಳೋಣ. ಹಿಂಗೆ ಹಾಕೊಳ್ಬೇಕಾ? ಓಕೆ, ಸ್ವಲ್ಪ ಅದು ಮೆಲ್ಟ್ ಆಗೋದಕ್ಕೆ ಸ್ವಲ್ಪ ಬಿಸಿಲಿ ಮೆಲ್ಟ್ ಆಗುತ್ತಲ್ವಾ ಬೇಗ. ನಾವು ಯೂಶ್ವಲಿ ಹುರ್ಕೊಳ್ಬೇಕಾದ್ರೆ ಆಯಿಲ್ ಬಳಸ್ತೀವಲ್ಲ, ಇದಕ್ಕೆ ಆಯಿಲ್ ಬೇಡ, ಇದು ಡ್ರೈ ಮಸಾಲ ನಾವು ಪೌಡರ್ ಮಾಡ್ಕೊತೀವಿ, ಹಾಗಾಗಿ ಅದಕ್ಕೋಸ್ಕರ ಹಾಕಲ್ಲ. ಹೌದು, ಒಂದು ಸ್ವಲ್ಪ ಜೀರಿಗೆ ಅದಕ್ಕೇನೆ ಹಾಕೊಂತೀರಿ. ಜೀರಿಗೆ ಸಿಡಿಸ್ಕೊಳ್ಳೋ ಜೊತೆಗೆ ಒಂಚೂರು 1/4 ಟೀ ಸ್ಪೂನು ಮೆಂತ್ಯ. ಜಾಸ್ತಿ ಹಾಕಿದ್ರೆ ಕಹಿ ಜಾಸ್ತಿ ಬರುತ್ತೆ. ಓಕೆ, ಮೆಂತ್ಯ ಹದಕ್ಕೆ ಬಿಸಿ ಆಗ್ಬೇಕು ಯಾವಾಗಲೂ, ಸಿಡಿದ ತಕ್ಷಣ ತೆಗೆದು ಬಿಡ್ಬೇಕಿಲ್ಲ ಅಂದ್ರೆ ಕಹಿ ಆಗುತ್ತೆ. ಮೆಣಸುಕಾಯಿಂದ ಹಾಕ್ಬಿಟ್ಟು ಆಮೇಲೆ 3ರಿಂದ 4 ಬ್ಯಾಡಗಿ ಮೆಣಸು. ಓಕೆ, ಖಾರ ಜಾಸ್ತಿ ಬೇಕು ಅಂತಾದರೆ ಇನ್ನೊಂದೆರಡು ಜಾಸ್ತಿ ಹಾಕೋ. ಓಕೆ, ಇದನ್ನು ತೆಗೆದು ಇಟ್ಕೊಂಡ್ಬಿಡೋಣ. ಮಸಾಲೆ ಮಾಡೋದಕ್ಕೆ ಹಾಕೋದಾ ಇದು? ಈಗ ಇಲ್ಲ, ಸ್ವಲ್ಪ ತಣ್ಣಗಾಗಬೇಕು, ಆಮೇಲೆ ಪೌಡರ್ ಮಾಡ್ಕೊಳ್ಳಿ. ಅದು ಬಿಸಿ ನೀರು ಹಾಕೊಂಡು ಬೇಯಿಸ್ತೀವಿ ಅಲ್ವಾ ಹಾಗಲಕಾಯಿನ? ಅದನ್ನ ಇವಾಗ ಅದರಲ್ಲಿ ಬೇಯಿಸ್ಬೇಕು. ಎಷ್ಟು ಹಾಗಲಕಾಯಿ ತಗೊಂಡಿದ್ದೀರಿ? ಒಂದು 2-3 ತಗೊಂಡಿದ್ದೀನಿ. 2 ತಗೊಂಡಿದ್ದೀನಿ, ಮೀಡಿಯಂ ಸೈಜು 2 ಹಾಗಲಕಾಯಿ ತಗೊಂಡಿದ್ದೀನಿ. ಬೆಂದ ಮೇಲೆ ಮಸಾಲ ಆ್ಯಡ್ ಮಾಡಬೇಕು. ಓಕೆ, ನಾವು ಮಸಾಲ ಮಾಡ್ಕೊಂಡು ಇಟ್ಬಿಡ್ಬೋದಾ?
ಇವಾಗ ರೆಡಿ ಇವಾಗ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಒಂದು ಕುದಿ ಬಂದಮೇಲೆ ಉಪ್ಪು ಮತ್ತು ಬೆಲ್ಲ ಹಾಕಬೇಕು. ಆಮೇಲೆ ಅದರಲ್ಲೇ ಬೇಯಬೇಕು. ಅದರಲ್ಲೇ ಬೇಯಬೇಕು. ಮಸಾಲೆ ತಯಾರು ಮಾಡ್ಕೊಳ್ಳೋಣ. ಸರಿ. ಹುರಿದಿಟ್ಕೊಂಡಿರೋ ಧನಿಯಾ, ಮೆಣಸು, ಹಿಂಗು ಮತ್ತು ಜೀರಿಗೆ. ತೆಂಗಿನಕಾಯಿ ಆಮೇಲೆ ಇದು ಬರೀ ಡ್ರೈ ಪೌಡರ್ ಮಾಡಬೇಕು. ಸಾಕಾಗತ್ತಾ? ಓಕೆ, ಮಸಾಲ ಪೌಡರ್ ರೆಡಿ ಆಗಿದೆ. ಜಾಸ್ತಿ ಬೇಯೋದೇನು ಬೇಕಾಗಿಲ್ಲ, ಬೇಯಬೇಕು. ಇದು ಇವಾಗ ಸ್ವಲ್ಪ ಸಾಫ್ಟ್ ಆಗಿದೆ. ಸೊ ಉಪ್ಪು ಮತ್ತು ಬೆಲ್ಲ ಹಾಕಿದ್ದೆ, ಅದು ಚೆನ್ನಾಗಿ ಎಳ್ಕೊಳ್ಳುತ್ತೆ. ಬೇಗನೆ ಹಾಕೊಬೇಕು ಅದನ್ನು. ಬೇಯಲಿಕ್ಕೆ ಇನ್ನೂ ಇದೆ ಅದು. ಇವಾಗ ಬೆಲ್ಲ ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕೊಂತಿದ್ದೀರಾ ಅದಕ್ಕೆ? ಸಾಧಾರಣ ಒಂದು 200 ಗ್ರಾಮ್ನಷ್ಟು ಬೆಲ್ಲ. 200 ಗ್ರಾಮ್ನಷ್ಟು ಬೆಲ್ಲ, 2 ಹಾಗಲಕಾಯಿಗೆ ಹಾಕೊಂತೀರಾ? ಓಕೆ. ಇವಾಗ ಅಂದ್ರೆ ಚಾಕೊಲೇಟ್, ಸೊ ಅದರಿಂದ ಸಿಹಿ ಆದಷ್ಟು ಜಾಸ್ತಿ ಚಂದ ಇರುತ್ತೆ. ಒಂದು ಸ್ವಲ್ಪ ಸಾಫ್ಟ್ ಆದ ತಕ್ಷಣ ಬೆಲ್ಲ ಸೇರಿಸ್ಕೊಂಡ್ಬಿಡ್ಬೇಕು. ಅದ್ರ ನಂತರ ಮತ್ತೆ ಅದು ಸಿಹಿನಲ್ಲಿ ಬೇಯಬೇಕು. ಹೌದು, ಸಿಹಿನಲ್ಲಿ. ಇದು ನೀವು ಕಹಿನ ತೆಗೆಯೋ ವಿಧಾನ ಅಲ್ವಾ? ಇದನ್ನು ಬೇಯಲಿಕ್ಕೆ ಎಷ್ಟೊತ್ತು ಹಿಡಿಯುತ್ತೆ? ಸಾಧಾರಣ 5 ರಿಂದ 10 ನಿಮಿಷ ಹಿಡಿಯುತ್ತೆ. 5 ರಿಂದ 10 ನಿಮಿಷ ಬೇಕು ಬೇಯೋದಕ್ಕೆ. ಉಪ್ಪು ರುಚಿಗೆ ತಕ್ಕಷ್ಟು. ಹಾಗಲಕಾಯಿಗೆ ಎಲ್ಲಾನು ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಅಲ್ವಾ? ಅದರ ಕಹಿನೆಲ್ಲ ತೆಗಿಬೇಕು ಅಂತಂದ್ರೆ ಸಿಹಿನೂ ಜಾಸ್ತಿ, ಉಪ್ಪು ಜಾಸ್ತಿ. ಇವನ್ ಸಾಧಾರಣ ನಾವು ಬೇರೆ ಮಸಾಲಾಸ್ ಅಂತಂದ್ರೆ ಹುಳಿನೂ ಸ್ವಲ್ಪ ಜಾಸ್ತಿನೇ ಹಾಕ್ತೇವೆ. ಸರಿ, ಇದು ಬೇಯ್ತಾ ಇರುತ್ತೆ. ನೀವು ಹೇಳ್ತಾ ಇದ್ರೆ ನೀವು ಟೀಚರ್ ಆಗಿದ್ರಿ, ಎಲ್ಲಿ ಟೀಚಿಂಗ್ ಮಾಡ್ತೀರಿ? ಬ್ಲಾಸಮ್ ಇಂಗ್ಲಿಷ್ ಮೀಡಿಯಂ ಸ್ಕೂಲು ಬೆಳವಾಯಲ್ಲಿ ಟೀಚ್ ಮಾಡ್ತೀರಿ. ಯಾವ ಕ್ಲಾಸ್ನ ಮಕ್ಕಳು? ಹೈಸ್ಕೂಲ್ ಮಕ್ಕಳಿಗೆ ಟೀಚ್ ಮಾಡ್ತಾರೆ. ಈ ನೀವು ಟೀಚರ್ ಆಗಿರ್ಬೇಕಾದ್ರೆ, ಯಾಕಂದ್ರೆ ವರ್ಕಿಂಗ್ ವುಮೆನ್ಸ್ ತುಂಬಾ ಜನ ನೋಡ್ತಿರ್ತಾರೆ, ಆವಾಗ ನೀವು ಅಡುಗೆನ ಇಷ್ಟೇ ಇಂಟ್ರೆಸ್ಟ್ ಇಂದ ಮಾಡ್ತೀರಿ? ಇಷ್ಟೇ ಮಾಡ್ತಿದ್ದೆ ನಾನು. ಸಂಜೆ ನೀವು ಬೇಗ ಬರ್ತಿದ್ರಿ? ಸಂಜೆ ನಮಗೆ ಅಲ್ಲಿ ಶಾಲೆ ಮುಗಿಯುವಾಗ 4 ಗಂಟೆ ಆಗುತ್ತೆ. 3:30, 4 ಒಳಗೆ ಮನೆಗೆ ಬಂದ್ಬಿಡ್ತಿದ್ದೆ. ಒಂದು ಸ್ಕೂಲಿಂದ 5 ನಿಮಿಷ ಮನೆಗೆ. ಸೊ ಬಂದ್ಮೇಲೆ ಅಡಿಗೆ ಮಾಡಿದೆ. ಅಷ್ಟು ನೀವು ಹೇಳೋ ಥರ ಅಷ್ಟು ಆಸಕ್ತಿ ಇಲ್ಲ ಅಂದ್ರೆ ಅದಷ್ಟು ಸುಲಭ ಇಲ್ಲ. ಯಾಕಂದ್ರೆ ಬಂದಾಗ ಶುರು ಆಗುತ್ತೆ, ಸುಸ್ತಾಗತ್ತೆ, ಮಾಡೋದು ಬೇಡ ಹೀಗೆ. ಬಟ್ ನೀವು ಆ ಹೈಸ್ಕೂಲ್ನ ಟೀನೇಜ್ ಮಕ್ಕಳೊಟ್ಟಿಗೆ ಇದ್ದು ಮತ್ತೆ ಮನೆಗೆ ಬಂದು ಅಡುಗೆನೆಲ್ಲ ಆಸಕ್ತಿಯಿಂದ ಮಾಡ್ತಾ ಇದ್ರಿ ಅಂತಂದ್ರೆ ಖಂಡಿತ ಅದೊಂದು ಪ್ಯಾಷನ್. ಆ ಪ್ಯಾಷನ್ ಬೆಳೆಸ್ಕೊಂಡ್ರೆ ಮಾತ್ರ. ನನ್ನ ಪ್ಯಾಷನ್ನೇ. ಓಕೆ. ಇದ್ರ ಜೊತೆಗೆ ಇನ್ನೇನಾದ್ರೂ ಇದೆಯಾ? ಇನ್ನೇನಾದ್ರೂ ಇಲ್ಲ. ಮೊದಲಿಂದ ನಾನು ಕುಕ್ಕರಿ ಶೋಸ್ ಎಲ್ಲ ನೋಡ್ತಾನೆ ಇರ್ತಿದ್ದೆ. ಮೊದಲು ಶೋಸ್ ನೋಡ್ತಾ ಇದ್ದೆ. ಇವಾಗ ಇದಾಗಿದ್ದಾರೆ ನೋಡೋಣ ಬನ್ನಿ. ಇವಾಗ ಇದು ಸರಿಯಾಗಿ ಬೆಂದ್ಬಿಟ್ಟಿದೆ. ಓಕೆ. ನಾವಿವಾಗ ಸ್ವಲ್ಪ ಒಗ್ಗರಣೆ ಇಟ್ಬಿಟ್ಟು ಇಟ್ಕೊಬೇಕು. ಸಾಕಷ್ಟು. ಇವಾಗ ಸುಲಿದಿರೋ ಬೆಳ್ಳುಳ್ಳಿ ಹಾಕೊಂತಿದ್ದೀರಾ? ಕಾಯಿ ಮೆಣಸನ್ನು ಹಾಕೋಣ. ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕಾಯಿ ಮೆಣಸು ಹಾಕೊಳ್ಳಿ. ಕಾಯಿ ಮೆಣಸು ಒಂದು ತಗೊಂಡಿದ್ದೇನೆ. ಓಕೆ. ಇದು ಕಾದಿದೆ. ಹಸಿಮೆಣಸು ಕೂಡ ಇವಾಗ ಹುರಿದಿಟ್ಟ ಆಗಿದೆ. ಹುರಿದಿಟ್ಟ ಹುಡಿನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾ? ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಎಣ್ಣೆಯಲ್ಲಿ ಮಸಾಲೆ ಸರಿ ಮಿಕ್ಸ್ ಆಗಬೇಕು. ಓಕೆ. ಇದು ಬೆಂದಿದೆ ಅನ್ಸುತ್ತೆ. ಇದನ್ನು ಆಫ್ ಮಾಡ್ಕೊಳ್ಳೋಣ. ಇವಾಗ ಮಸಾಲೆನೂ ಸರಿ ಕೊಟ್ಟಾಗಿದೆ. ಓಕೆ. ಆ ಮಸಾಲೆ ಸರಿ ಮಿಕ್ಸ್ ಆದರೆ ಎಲ್ಲ ಹುರ್ಕೊಂಡಿರೋ ಮಸಾಲೆ ಆಗಿರೋದ್ರಿಂದ ಬೇಯೋ ಪ್ರಮೇಯ ಇಲ್ಲ. ಕಾಯಿ ತುರಿ ಹಾಕ್ತೀರಾ ಅದಕ್ಕೆ? ಓಕೆ. ಇವಾಗ ತುಂಬ ದಿನ ಇಡಬೇಕು ಅಂತಾದರೆ ಕಾಯಿ ತುರಿ ಹಾಕದೇ ಇದ್ದರೆ ಚೆನ್ನಾಗಿ ಮಾಡ್ಕೊಂಡಿರ್ಬೋದು. ಕಾಯಿ ತುರಿ 1 ಕಪ್ನಷ್ಟು ತಗೊಂಡು ಎಲ್ಲ ಹಾಕ್ಬಿಡಿ.
ಇದು ಸರಿಯಾಗಿ ಮಿಕ್ಸ್ ಆಗಬೇಕು. ಇನ್ನು ಹುಳಿ ನಾವು ಕಲ್ಸ್ಕೊಂಡು ನೀರಲ್ಲಿ ನೆನೆಸ್ಕೊಂಡಿದ್ದೀವಿ. ಆ ಹುಳಿ ರಸನ ನೀರನ್ನು ಹಾಕಿ ಇವನ್ ಪೇಸ್ಟ್ ಇದ್ರೆ ಪೇಸ್ಟ್ ಯೂಸ್ ಮಾಡ್ಕೋಬಹುದು. ಇದ್ರ ರಸ ಅಷ್ಟೇ ಹಾಕೊಂತೀವ ಅಥವಾ ಇಲ್ಲ? ರಸ ಮಾತ್ರ ಹಾಕೋದು. ಹಾಗಲಕಾಯಿ ಇರೋದ್ರಿಂದ ಹುಳಿ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಅಲ್ವಾ? ಇದು ಹುಳಿ ಜಾಸ್ತಿ ಇರುತ್ತೆ ಊರಿಂದ. ಹಳೆ ಹುಳಿ ಅಂದ್ರೆ ಜಾಸ್ತಿನೇ ಹುಳಿ ಇರುತ್ತೆ ಅಂತ ಹೇಳ್ತಾರೆ ಅಲ್ವಾ? ಒಂದ್ ವರ್ಷ ಮುಂಚೆ ನಮ್ಮ ಮನೆಯಲ್ಲೇ ಬೆಳೆದಿದ್ದು. ನಿಮ್ಮ ಮನೆಯಲ್ಲೇ ಬೆಳೆದಿದ್ದು ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಅದಾಗಿದೆ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಹುರಿ ಆಗಿದೆ. ಹಾಗಲಕಾಯಿನ ಅದಕ್ಕೆ ಮಿಕ್ಸ್ ಮಾಡಿ ಬೆಂದ ಹಾಗಲಕಾಯಿನ ಹಾಕೊಬೇಕು. ಬೆಲ್ಲ ಪಾಕ ಎಳಿಸ್ದಂಗಿದೆ ಇರುತ್ತೆ. ಪೂರ್ತಿ ಆರಿಸ್ಬೇಕಾಗಿಲ್ಲ. ಸಿಮ್ಮಲ್ಲಿ 1-2 ನಿಮಿಷ. ಓಕೆ. ಸೊ ಅದೇ ನೀರಿರುತ್ತೆ ಅದೆಲ್ಲ ಎಳ್ಕೊಂಡ್ಬಿಡುತ್ತೆ. ಇವಾಗ ಇದು ಆಗ್ತಾ ಬಂದಿದೆ. ಓಕೆ. ನೋಡಿ ಎಣ್ಣೆ ಬಿಟ್ಕೊಳ್ತಾ ಇದೆ. ಸೊ ಇವಾಗ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡ್ರೆ ಅದು ಆಯಿತು ಅಂತ ಅರ್ಥ. ಸೊ ಇನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಒಂದು ಜಾರಲ್ಲಿ ಹಾಕಿಬಿಟ್ರೆ ಒಂದು 2-3 ದಿನ ಹಂಗೆ ಇಟ್ಕೋಬಹುದು. ಕಾಯಿ ತುರಿ ಮಾತ್ರ ಹಾಕ್ಕೋಬಾರ್ದು. ತಕ್ಷಣಕ್ಕೆ ತಿನ್ನೋದಕ್ಕೆ ಅದು ದಿನ ಹೋದಂತೆ ರುಚಿ ಜಾಸ್ತಿ ಬಿಸಿ ಮಾಡಬೇಕಾಗಿಲ್ಲ. ಫ್ರಿಜ್ಜಲ್ಲಿ ಇಟ್ಕೋಬಹುದು. ಇಲ್ಲ ಕಾಯಿ ತುರಿ ಹಾಕಿಲ್ಲ ಅಂದರೆ ಹೊರಗಡೆನೇ ಇಟ್ಕೋಬಹುದು. 1-2 ದಿನಕ್ಕೆ ಏನೂ ಹಾಳಾಗಲ್ಲ. ಇದು ಚಪಾತಿ ಜೊತೆ ಅನ್ನದ ಜೊತೆ ಅಥವಾ ಹಂಗೇನು ತಿನ್ಬೋದು. ಇವಾಗ ಹಂಗೆ ತಿನ್ನೋಕೆ ಒಳ್ಳೇದಾಗಲ್ಲ ಅಂದ್ರೆ ಚಪಾತಿ ಜೊತೆ ಅನ್ನದ ಜೊತೆ ದೋಸೆ ಜೊತೆ ಚೆನ್ನಾಗಿ. ಅನ್ನದ ಜೊತೆಗೆ ಸ್ವೀಟ್ ಚೆನ್ನಾಗಿರುತ್ತಾ? ಅಲ್ಲ, ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬಹುದು. ಇದು ಆಫ್ ಮಾಡ್ಕೊಂಡ್ಬಿಡೋಣ. ಆಫ್ ಹಾಗಲಕಾಯಿ ಚಾಕ್ಲೇಟ್ ರೆಡಿಯಾಗಿದೆ. ಇದಕ್ಕೆ ಸರ್ವ್ ಮಾಡುವಾಗ ಒಂಚೂರು ಕೊತ್ತಂಬರಿ ಸೊಪ್ಪಿಂದ ಅಲಂಕಾರ ಮಾಡಿಕೊಂಡು ಇವಾಗ ರುಚಿಯಾದ ಹಾಗಲಕಾಯಿ ಚಾಕ್ಲೇಟ್ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಪೂರ್ಣಿಮಾ ಪ್ರಭು ಅವರು ರುಚಿಯಾದ ಹಾಗಲಕಾಯಿ ಚಾಕ್ಲೇಟನ್ನು ರೆಡಿ ಮಾಡಿಕೊಟ್ಟಿದ್ದಾರೆ. ಅವರೇ ಹೇಳಿದ್ದಾರೆ ರುಚಿಯಾದ ಅಂತ. ಅಂದಮೇಲೆ ರುಚಿ ನೋಡಬೇಕಲ್ವಾ? ಈ ರುಚಿಯಾದದ್ರ ರುಚಿ ಆಮೇಲೆ ನೋಡೋಣ. ಅದಕ್ಕೂ ಮೊದಲು ನೀವು ನೋಡ್ಕೊಂಡ್ಬನ್ನಿ ಇದನ್ನು ತಯಾರಿಸುವ ವಿಧಾನವನ್ನು. ಹಾಗಲಕಾಯಿ ಚಾಕ್ಲೇಟ್ ತಯಾರಿಸುವ ವಿಧಾನ. ಮೊದಲಿಗೆ ಬಾಣಲಿಗೆ 2-3 ಚಮಚ ಕೊತ್ತಂಬರಿ ಹಾಕಿ ಹುರಿಯಿರಿ. ಇದಕ್ಕೆ ಹಿಂಗು, ಒಣಮೆಣಸಿನಕಾಯಿ ಹಾಕಿಕೊಂಡು ಡ್ರೈ ರೋಸ್ಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ. ಮತ್ತೊಂದು ಬಾಣಲಿಯಲ್ಲಿ ಹಾಗಲಕಾಯಿ ತುಂಡುಗಳನ್ನು ಹಾಕಿ ಬೇಯಿಸಿಕೊಳ್ಳಿ. ಅರ್ಧ ಬೆಂದ ಬಳಿಕ ಹಾಗಲಕಾಯಿಗೆ ಬೆಲ್ಲ ಹಾಗೂ ಉಪ್ಪನ್ನು ಸೇರಿಸಿ ಮುಚ್ಚಳ ಮುಚ್ಚಿ ಮತ್ತಷ್ಟು ಬೇಯಿಸಿಕೊಳ್ಳಿ. ಮತ್ತೊಂದು ಬಾಣಲಿಯಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿಕೊಂಡು ಬೆಳ್ಳುಳ್ಳಿ, ಹಸಿಮೆಣಸು, ಪುಡಿ ಮಾಡಿಕೊಂಡ ಮಸಾಲೆ ಹಾಕಿ ತೆಂಗಿನ ತುರಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ ಹುಣಸೆ ಹುಳಿ ರಸ ಸೇರಿಸಿ ಮಗುಚಿ. ಈಗ ಇದಕ್ಕೆ ಬೆಂದ ಹಾಗಲಕಾಯಿಯನ್ನು ಹಾಕಿ ಸಣ್ಣ ಉರಿಯಲ್ಲಿ ಬೇಯಿಸಿ. ಈಗ ಬಾಯಲ್ಲಿ ನೀರೂರಿಸುವ ಹಾಗಲಕಾಯಿ ಚಾಕ್ಲೇಟ್ ಸವಿಯಲು ಸಿದ್ಧ. ಆಲೂಗಡ್ಡೆ ಕಿಚಡಿ ಜೊತೆಗೆ ಹಾಗಲಕಾಯಿದು ಚಾಕ್ಲೇಟ್ ಎರಡೂ ಸಿದ್ಧವಾಗಿದೆ. ಏನೇ ಹೇಳಿದ್ರು, ಎಷ್ಟು ಪ್ಯಾಷನ್ ಅಂತ ಅಡುಗೆ ಮಾಡಿದ್ರು ತಿಂದವ್ರು ಚೆನ್ನಾಗಿದೆ ಅಂತ ಹೇಳಿದಾಗಲೇ ಅಡುಗೆ ಸಾರ್ಥಕ ಅಲ್ವಾ? ಹಾಗಾಗಿ ಟೇಸ್ಟ್ ಮಾಡೋ ಹೊತ್ತು ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಇದು ಆಲೂಗಡ್ಡೆ ಕಿಚಡಿ ಅನ್ನೋದಕ್ಕಿಂತ ಸಬ್ಬಕ್ಕಿ ಕಿಚಡಿ ಅನ್ನೋದೇ ಬೆಟರ್. ಯಾಕಂದ್ರೆ ಅದೇ ಸಬ್ಬಕ್ಕಿನೇ ಹೆಚ್ಚು ರುಚಿ ಕೊಡ್ತಾ ಇದೆ. ಮತ್ತು ನೀವು ಬೆರೆಸಿರೋವಂಥ ಕೊಬ್ಬರಿ ಇರ್ಬೋದು, ಈ ಥರ ಅದೆಲ್ಲ ಫ್ಲೇವರ್ ಕೊಡ್ತಾ ಇದೆ. ಅದನ್ನು ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಿಮ್ಗೆ ಹೇಗೆ ಅನ್ನಿಸ್ತು ಇಲ್ಲಿ ತನಕ ಬಂದು ಅಡುಗೆ ಮಾಡಿ? ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನನಗೆ ಮೊದಲಿಂದಲೂ ಒಂದು ನನ್ನ ಕನಸು ಅಂತ ಹೇಳ್ಬೋದಿತ್ತು.
ನಮ್ಮ ಟಿವಿ ಹೌದು, ಅಂದರೆ ಕುಕ್ಕರಿ ಶೋಸಲ್ಲಿ ಯಾವುದಾದ್ರೂ ಒಂದು ಕುಕ್ಕರಿ ಶೋಸಲ್ಲಿ ಹೋಗಿ ಅಡಿಗೆ ಮಾಡಬೇಕು. ಅಷ್ಟು ಪ್ಯಾಷನ್ ಇರೋ ನಿಮ್ಮ ಜೊತೆ ಕಾರ್ಯಕ್ರಮ ನಡೆಸ್ಕೊಟ್ಟಿರೋದು ನನಗೂ ಸಂತೋಷನೇ. ನಿಮಗೆ ಮನೆಯಲ್ಲಿ ಅಡುಗೆ ಮಾಡೋದಕ್ಕೂ ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಏನಾದರೂ ವ್ಯತ್ಯಾಸ ಆಯ್ತಾ? ಹಾಗೇನು ಹೆಚ್ಚು ವ್ಯತ್ಯಾಸ ಅನ್ನಿಸ್ಲಿಲ್ಲ. ಹೊಸ ಜಾಗ ಅಂತ ಇಲ್ಲ, ನಮ್ಗೆ ಅಡಿಗೆ ಮಾಡಿ ರೂಢಿ ಇದೆ. 16-17 ವರ್ಷದಿಂದ ಅಡಿಗೆ ಮಾಡ್ತಾನೆ ಇದ್ದೀರಿ. ಆ ದಿನನಿತ್ಯದ ಅಡಿಗೆ ಮನೆಯಲ್ಲಿ ಆಗೋದು ಇಲ್ಲ ಆಯ್ತು ಅಷ್ಟೇ. ಅವ್ರು ತಿನ್ನೋದು ನಾವು ತಿಂತಾ ಇದ್ದೀವಿ, ಅಷ್ಟೇ ಡಿಫ್ರೆನ್ಸ್ ಆಗಿರೋದು. ತುಂಬ ಸಂತೋಷ. ಇನ್ನು ಉಳಿದಿರೋದು ಕೊನೆಗೆ ಸಿಹಿ ಅಲ್ವಾ, ಅದನ್ನು ಟೇಸ್ಟ್ ಮಾಡ್ಕೊಂಡ್ಬಿಡೋಣ. ಹಾಗಲಕಾಯಿ ಚಾಕ್ಲೇಟ್ ನೀವು ಹೇಳ್ದಂಗೆ ರುಚಿಕರವೇ ಆಗಿದೆ. ನೀವು ರುಚಿಕರ ಆಗಿರುವಂತ ಕೊಟ್ರಿ, ಅದು ರುಚಿನೇ ಆಗಿದೆ. ಹಾಗಲಕಾಯಿದು ಕಹಿ ಸ್ವಲ್ಪ ಸಿಗ್ತದೆ, ಗೊತ್ತಾಗ್ತದೆ. ಆದರೆ ಅದನ್ನ ಸಿಹಿ, ಹುಳಿ, ಖಾರ ಇದೆಲ್ಲ ಸೈಡ್ಗೆ ಇಟ್ಟಿದೆ. ಚೆನ್ನಾಗಿದೆ ಎರಡು ಐಟಮ್ಗಳು. ಎರಡು ಒಳ್ಳೆ ಅಡುಗೆ ಹೇಳ್ಕೊಟ್ಟಿದ್ದಕ್ಕೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಈ ಒಂದು ಪುಟ್ಟ ಉಡುಗೊರೆ. ಅದ್ರ ಜೊತೆಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಅವರ ಕಡೆಯಿಂದ ಈ ಕುಚ್ಚಲಕ್ಕಿ. ಇನ್ನೂ ಚೆನ್ನಾಗಿ ಅಡುಗೆ ಮಾಡಿ ಅಂತ ಹೇಳಿ, ಚೆನ್ನಾಗಿ ಅಡುಗೆ ಮಾಡ್ತಾ ಇರಿ, ಬರ್ತಾ ಇರಿ, ಶೋಸ್ ಕೊಡ್ತಾ ಇರಿ. ಧನ್ಯವಾದಗಳು. ನನ್ನ ಕಡೆಯಿಂದಲೂ ನನಗೆ ಅಡುಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಟಿವಿ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಏನಿಲ್ಲ ಅಂದರೂ ಅಡುಗೆಲಾದರೂ ಹೊಸತನ ಇರಬೇಕು. ಆ ಹೊಸ ರುಚಿನ ಪ್ರತಿನಿತ್ಯ ಬಂದು ನಿಮಗೆ ಮತ್ತಷ್ಟು ಕಲಿಸ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣ ಮಸಾಲಾ, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಟೆಕ್ನಿಕಾ, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.